ಎಲ್ರಿಗೂ ಇವತ್ತಿನ ವ್ಲಾಗ್ನೊಂದು ಟೀ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಶುಂಠಿ ಟೀ ಜೊತೆ ನನಗೆ ತುಂಬಾ ಇಷ್ಟ ಶುಂಠಿ ಟೀ. ಸ್ವಲ್ಪ ಶುಂಠಿನ ಗುದ್ದೆ ಹಾಕೋದಷ್ಟೇ, ಮತ್ತು ಲವಂಗ ಎಲ್ಲ ಹಾಕೋಲ್ಲ ನಾನು. ಕೆಲವರಿಗೆ ಲವಂಗ ಎಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ, ಬಟ್ ನನಗೆ ಶುಂಠಿ ಟೀ ಅಂದರೆ ತುಂಬ ಇಷ್ಟ. ಹೆಲ್ತಿಗೂ ತುಂಬ ಒಳ್ಳೆಯದಲ್ಲ. ಹಾಗಾಗಿ ಸಂಜೆ ಹೊತ್ತು ಟೀ ಮಾಡುವಾಗ ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡೋದು ಫ್ರೆಶ್ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ ಕುಡಿಯೋಕ್ಕೆ. ಹಾಗಾಗಿ ಶುಂಠಿ ಟೀ ಜೊತೆ ಇವತ್ತಿನ ವ್ಲಾಗ್. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಟೀ ಅಂದರೆ ತುಂಬ ಇಷ್ಟ. ತಣ್ಣಗಾದರೆ ಸಮಯ ಆಗಲ್ಲ ಕುಡಿಯೋಕ್ಕೆ. ಹಾಗೆ ಇವತ್ತು ಫುಲ್ ಮಳೆ, ಅಂದರೆ ಮಧ್ಯಾಹ್ನ ತನಕ ಮಳೆನೇ ಇರಲಿಲ್ಲ. ಮಧ್ಯಾಹ್ನ ಒಂದು ಮಳೆ ಬಂತು. ನಾನು ಹಟ್ಟಿ ಹತ್ರ ಇದ್ದೆ, ನನಗೆ ಹುಲ್ಲು ಹಾಕ್ತಾ ಅಲ್ಲೇ ಬಾಕಿ ಅದು ಸ್ವಲ್ಪ ಹೊತ್ತು, ಅಷ್ಟು ಮಳೆ ಬರ್ತಿತ್ತು. ಈಗಲೂ ಅಷ್ಟೇ ಮಳೆ ಬರ್ತಾ ಇದೆ. ಹಾಗೆ ಸಿಟೌಟ್ ಒಳಗೂ ನೀರು ಬಂದಿದೆ. ಕೃಷ್ಣ ಒಂದು 2 ಸಲ ಬೇಕು ಅಂತಲೇ ಜಾರು ಬೀಳೋದು. 2 ಸಲ ಡ್ರೆಸ್ ಚೇಂಜ್ ಮಾಡಿದೆ. ಇವಾಗೆಲ್ಲ ಮತ್ತೆ ಹೋದ ಅನಿಸುತ್ತೆ. ಆ ಕಡೆ ಗದ್ದೆ, ನಾನು ಮೊನ್ನೆ ಅವತ್ತು ನಾವು ಜಾರ್ಬಂಡಿ ವಿಡಿಯೋ ಮಾಡಿದ್ವಲ್ಲ, ಅಲ್ಲಿ ಗದ್ದೆಲ್ಲಂತೂ ಫುಲ್ ನೀರು ಬಂದಿದೆ. ಮಕ್ಕಳೆಲ್ಲ ಹೋಗಿದ್ದಾರೆ ಅಲ್ಲಿಗೆ. ಆಮೇಲೆ ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಎಷ್ಟು ನೀರು ಬಂದಿದೆ ಅಂತ. ಒಂದು ಟೀನ ಕುಟ್ಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನು ಬರ್ಪ ನಡಿ ಮಕ್ಕಳೆಲ್ಲ ಅಲ್ಲಿ ಕಣಿ ಹತ್ರ ಇದ್ದಾರೆ, ಒಂದ್ಸಲ ಹೋಗಿ ಬರೋಣ ಬನ್ನಿ. ಇಲ್ಲಿ ನೋಡಿ ನೀರು ನೋಡಿ, ಕೃಷ್ಣ ಇದರಲ್ಲಿ ಈ ನೀರಲ್ಲಿ ಆಟ ಆಡೋದು, ಜಾರು ಬೀಳೋದು ಬೇಕು ಅಂತಾನೆ. ಇವಾಗ ಬಟ್ಟೆನೂ ಒಣಗಲ್ಲ, ಸಾಕಾಗ್ತದೆ ಒಂದು ಹೋಗಿ ಕೈ ಅವರು ಈಗ ಮಳೆಗಾಲದಲ್ಲಿ ತೋಟಲೆಲ್ಲ ನಾಯಿ ಬರುತ್ತಲ್ಲ, ಅದಕ್ಕೆ ಅದು ಆ ಕಡೆ ಹೋಗ್ಬಾರ್ದು ಅಂತ ಎಲ್ಲ ಅಡ್ಡ ಕಟ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಆಗ್ತಂತೆ. ಆಯ್ತಮ್ಮೆ ಅದು ಮಗನಿಗೆ ಚಡ್ಡಿ ಮಾಡೋಣ್ರ ತಾನೆಲ್ಲಿಗೆ అటు సారాయి ఉంటుందా ಹೌದಾ ಇದೆ ಎಪ್ಪುನು ನಾವಿಕೆಸರಲ್ಲಿ ಹೋಗುವ. ಇದು ನಮಗೆ ಇದು ತಾರು 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 ತಾರು. ನೀವು ಒಮ್ಮೆ ಬನ್ನಿ ಇಲ್ಲಿ ಆಟ ಗ್ರೌಂಡ್ ಮಲ್ತಿಜಿಂಡ ಚುಚ್ಚುದು ಸೈ. ಎಂತ ಕೆಸರು, ಮಳೆಗೆ ಫುಲ್ ಕೆಸರು. ಮಧ್ಯಾಹ್ನ ತನಕ ಮಳೆನೇ ಇರಲಿಲ್ಲ. ಮಧ್ಯಾಹ್ನ ಒಂದು ಜೋರು ಬಂತು, ಈಗಲೂ ಒಂದ್ಸಲ ಜೋರು ಬಂತು. ನೀನು ಗದ್ದೆ ಎಲ್ಲ ಫುಲ್ ನೀರಿಗಾಗಿದೆ ನೋಡಿ. ಮೊಬೈಲ್ ಬೂರೊಡಿಗೆ ನೋಡಿ. ಸಂಗೀತ ನೀರು ಬಿಟ್ಟವು ಬೆಟ್ಟಿನ್ಪ ಇವೊಂದಿಗೆ ಎತ್ತದು ಸರ್ಕಸ್ ಆಗ್ತಾ ಉಂಟು. ಇದಾಯ್ತು ಅಂತ ಅಂದ್ರೆ
ಎಲ್ಲ ಮೊಬೈಲ್. ಹಲೋ ಮಿಸ್ಟರ್ ಹಲೋ ಮಿಸ್ಟರ್ everybody ಆರು ಅಡಿ ಬೆಂಕಿ ಕಿಡಿದ ಮಿದ್ರ ಇವನ ಹಿಡಿ ಇದೆಪ್ಪುನು ಕಟ್ಟು ಬಿಡ್ಪೆತ್ತೆ ಅತ್ತು ನನ್ನ ಕಾಡಿಗೆ ಪಾಡ್ಯ. ಇಲ್ಲಿ ಬಂದ ಕಾಯಿಗಳೆಲ್ಲ ಈಗ ಅಲ್ಲಿ ಜೀತು ಮಾಡ್ತಾ ಇದ್ದಾನಲ್ಲ ಅಲ್ಲಿ ಹೋಗಿ ಸೇರುತ್ತೆ ಕಾಯಿ. ಪ್ರಜ್ಜು ಯಾಕೆ ಬೇಜಾರು ಪ್ರಜ್ಜು? ಒಂಜಿ ದಾರಾಯಣೆಲ್ಲ ಸಿಕ್ಕುವ ಮಾರಾಯ. ಇವರ ತಲೆ ಅಂದ್ರೆ ತಲೆ ಒಂದು ತೆಂಗಿನಕಾಯಿ ಬಂದು ಅಲ್ಲೇ ಬ್ಲಾಕ್ ಆಯ್ತು. ತೆಂಗಿನಕಾಯಿ ಸಿಗ್ಬೋದು ಹಾಗಾದ್ರೆ ನಮ್ಮ ಇಲ್ಲಿಗೆ ಬರುತ್ತೆ. ಈ ತರ ಬಂದಿದ್ದ ತೆಂಗಿನಕಾಯಿ ಎಲ್ಲ ಅವರಿಗೆ ಅಂತ ನಮಗೆ ಕೊಡೋದಿಲ್ಲ ಅಂತ ಅವರು ಅಂತ. ಆಕ್ಚುಲಿ ನೀರೆಲ್ಲ ಅಲ್ಲಿ ಒಂದು ತಾರು ಅಂತ ಹೇಳ್ತೀವಿ ನಾವು, ಸಣ್ಣ ನದಿ ಅಲ್ಲಿಗೆ ಹೋಗಿ ಸೇರುತ್ತೆ. ಇವಾಗ ಫುಲ್ ನೀರಿರ್ಬೋದು ಅಲ್ಲಿ. ಬರ್ಕ ಬಲ್ಲೆ ಅದು ತಾರು ಅಂತ ಹೇಳಿದ್ನಲ್ಲ ಸಣ್ಣ ನದಿ, ಅದು ಇಲ್ಲೇ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತೇನೆ. ಇವಾಗ ಹೋಗ್ಲಿಕ್ಕೂ ಹೆದರಿಕೆ ಆಗುತ್ತೆ, ಜಾರತ್ತೆ ಅಂತ. ನಿಖಿಲ್ ಬರ್ಲೇ ಪಿರಾಡು ಜಾರತ್ತೆ ಮಾತ್ರ ಇಲ್ಲಿ ತುಂಬಾ ಜರ್ಕಂತ ಜಾರಿದ್ರೆ ಚಪ್ಪಲ್ ಬಂಡ ಜಾರು. ಇದು ರಕ್ತೇಶ್ವರಿ ದೈವಸ್ಥಾನ. ಇಲ್ಲಿ ಸಂಕ್ರಾಂತಿಗೆ ಪೂಜೆ ಆಗತ್ತೆ. ಇಲ್ಲಿಗೆ ಕಾಣತ್ತೆ ನೀರು. ಕೆಸರಡು ಕಾರ್ ಪುರಿ ತಿಂಜಿಂಡೆ ಅವ ಮಾರಯ್ಯ. ಹುಡುಗೆ ನೋಡಿ ಫುಲ್ ಆಗಿದೆ. ಆ ಕಡೆ ಹೋದ್ರೆ ಸುದೆ ಸಿಗತ್ತೆ, ಆ ಕಡೆ ಹೋದ್ರೆ ಅಲ್ಲೊಂದು ಫುಲ್ ನೀರು. ಇದು ತಾರು ಅಂತ ಹೇಳ್ತೀವಲ್ಲ, ಅದೀಗ ಮಳೆಗೆ ಫುಲ್ ಆಗಿದೆ ನೀರು. ಇಲ್ಲಿ ಮಳೆ ಎಲ್ಲ ಕಮ್ಮಿ ಆದಾಗ ಯೋಗಿ ತಕ್ಕನವರು ಇಲ್ಲಿಗೆ ಜಾಸ್ತಿ ಬಟ್ಟೆ ತೊಳಿಲಿಕ್ಕೆ ಬರುದು. ಯಾರಾದ್ರೂ ನೆಂಟರೆಲ್ಲ ಬಂದಾಗ ಈ ಕಡೆ ಹೋಗ್ತಾ ಇರ್ತೇವೆ, ಖುಷಿ ಆಗತ್ತೆ ಹೋಗಕ್ಕೆ. ನೀರು ಫುಲ್ ಕಡಿಮೆ ಆದ್ಮೇಲೆ ಈಗ ಹೋದ್ರೆ ನೀರಲ್ಲಿ ಹೋಗ್ಬೋದು. ಇವರಿಗೆಲ್ಲ ಅಭ್ಯಾಸ ಉಂಟು ನೀರಲ್ಲಿ ಹೋಗಿ. ಅತ ಜೀತು ಅವರು ಯೋಗಿ ತಕ್ಕ ದನ ಕಟ್ಟಕ್ಕೆಲ್ಲ ಹೋಗ್ತಾರೆ ಆ ಕಡೆ.
ಹಾ ಓ ಇಡಗೆ ಆತ JCB ಬೈದಿನ ನೀರಿಡೆ ಬೋಡ್ಲ ಆಗ ಕಾರಿಂದ ಈ ಕಡೆ ಒಂದು ಗ್ರೌಂಡ್ ತರ ಉಂಟು ನೋಡಿ. ಮೊನ್ನೆಲ್ಲ ಕ್ಲೀನ್ ಮಾಡಿದ್ದು JCB ಬಂದು ಇವರು ಇದ್ರಂತೆ JCB ಬಿಡ್ತಾ ಇವಾಗಲೂ JCB ಸೌಂಡ್ ಕೇಳ್ತಾ ಉಂಟು. ನಾವು ಸಣ್ಣವರಿದ್ದಾಗೆಲ್ಲ ನೀರಲ್ಲಿ ಆಟ ಆಡೋದು. ನೀರಲ್ಲಿ ಆಟ ಆಡಲಿ ತುಂಬಾ ಸಮಯ. बारिशें आ गई और चली भी गई, कोई दिल में सिवा तेरे आया नहीं। जब भी सजदा किया नाम तेरा लिया, भूल जाना तुझे हमको आया नहीं। दिल तो है पर जाने क्यों धड़का ही नहीं है कब से। ये दुआ है मेरी रब से, तुझे आशिकों में सबसे मेरी आशिकी पसंद। ಇಲ್ಲೇ ಇದ್ರೆ ಇಲ್ಲೇ ಇರೋಣ ಅನ್ಸತ್ತೆ. ಈಗ ಮಳೆ ಬಂದ್ರೆ ಮಾತ್ರ ಎಲ್ಲ ಚಂಡಿ ಪುಂಡಿ ಆಗುತ್ತೆ. ಮಕ್ಕಳಿಗಂತೂ ಒಳ್ಳೆ ತಾಯಿ ಹಿಡಿಯುವ ಕೆಲಸ ಈಗ ಮಳೆಗೆ. ಈಗ ಕೃಷ್ಣ ಬಂದ್ರೆ ಅಲ್ಲಿ ಅಳ್ತಾ ಇರ್ತಾನೆ ಯಾವಾಗ್ಲೂ ಹೋಗ್ತಾ ಇರ್ತಾರೆ ನೀರಲ್ಲಿ ದನ ಕಟ್ಲಿಕ್ಕೆಲ್ಲ. ನಾವು ಒಂದ್ ರೌಂಡ್ ಹೋಗಿ ಬಂದದ್ದು. ಈಗ ಇನ್ನೊಂದು ಸೈನ್ಯ ಬರ್ತಾ ಉಂಟು ಹೋಗ್ಲಿಕ್ಕೆ. ಬೇರೆ ಬೇರೆ ಗಡ್ಡೆ ತೋರ್ರಿ ಈಗಲೂ ಕೂಡ ಹೋಗ್ನ. ಆ್ಯಕ್ಚುಲಿ ನನ್ನ ಈ ಥರ ಹೊರಗಡೆ ಪ್ಲೇಸ್ದೆಲ್ಲ ವೀಡಿಯೋ ಮಾಡುವಾಗ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗತ್ತೆ, ಬರಬೇಕು ಅನಿಸುತ್ತೆ ಅಂತ ಹೇಳ್ತಾರೆ. ಒಂದ್ಸಲ ಬನ್ನಿ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತಾರು ಸುದೆ ಎಲ್ಲ ಕಡೆ. ಸುದೆಗೆ ನೋಡಿ ಆ ಕಡೆ ಹೋಗಬೇಕು. ನಂಗೆ ಕಾಣತ್ತೆ, ಇಲ್ಲಿಂದ ನೀರು ಕಾಣುತ್ತೆ. ಬಟ್ ಸ್ವಲ್ಪ ನೀರು ಕಡಿಮೆ ಆಗಬೇಕು, ಆದಮೇಲೆ ಹೋದರೆ ನಮಗೆಲ್ಲ ಆಟ ಆಡಲೂಬಹುದು. ಇವಾಗ ಆಗಲ್ಲ ಹೋಗೋಕ್ಕೆ, ಯಾಕಂದರೆ ಫುಲ್ ನೀರಿರುತ್ತೆ ಅಲ್ಲಿ. ಹಾಗಾಗಿ ಆ ಕಡೆ ಹೋಗೋಕ್ಕಾಗಲ್ಲ. ಹೋಯ್ಜಾ ಆಗ್ಲುಂಟು. ಯೋಗಿತಕ್ಕನ ಮನೆಯಲ್ಲಿ ಕಲರ್ ಜೀನಿ ಆಗಿದೆ ನೋಡಿ. ಎತ್ತು ಅವರು ನಾಯಿಗೆ ಮಲಗಲಿಕ್ಕೆ ಒಂದು ಗೂಡು ಮಾಡಿದ್ದಾರೆ ನೋಡಿ. ಮಂಜು ಅದ್ರೊಳಗಡೆ ಮಲ್ಕೊಂಡಿದೆ. ನಾಯಿಗೂ ಶೀಟ್ ಮಾಡಿ ಹಾಕಿದ್ದಾರೆ, ಅದು ಒದ್ದೆ ಆಗತ್ತಲ್ಲ ಮಳೆಗೆ ಅದಕ್ಕೆ. ಯೂಟ್ಯೂಬ್ ಸ್ಯಾಲ್ರಿ ಎಷ್ಟು ಅಂತ ಆಲ್ಮೋಸ್ಟ್ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ. ಅಂದರೆ 1000 ಸಬ್ಸ್ಕ್ರೈಬರ್ ಆಯ್ತಲ್ಲ, ಹಾಗಾಗಿ ನೋಡಿ ನಾನು ಆ ಕಡೆ ಹೋಗಿದ್ದು ಕೋಳಿಗಳೆಲ್ಲ ಸೇರಿ ಬಾಗ್ಲ ಹತ್ರ ಬಂದು ನಿಂತ್ಕೊಂಡಿದೆ. ಹಾಗೆ ನಾನು ಮಳೆಗಾಲದಲ್ಲಿ ಸ್ವಲ್ಪ ಗಿಡ ಎಲ್ಲ ನೆಟ್ಟಿದ್ದು, ದಾಸವಾಳದೆಲ್ಲ ತಂದು ನಟ್ಟಿದ್ದು. ನಮ್ಮ ಕೃಷ್ಣ ಎಂತ ಗೊತ್ತಾ, ನಾನು ನೆಟ್ಟು ಹಾಕೊಡೋದು, ಅವನು ಒಂದೊಂದೇ ತೆಗೆದು ಕೆಳಗಡೆ ಇಡುವುದು. ಎಷ್ಟು ಗಿಡ ಹಾಗೆ ಮಾಡ್ತೇನೆ, ಅದನ್ನು ಬದುಕ್ತದಲ್ವ ಗೊತ್ತಿಲ್ಲ. ಸ್ವಲ್ಪ ಗುಲಾಬಿ ಗಿಡ ಹಾಗೆ ದಾಸವಾಳದ್ದು ಕೇಪ್ಲ ಹೂ ಅದೆಲ್ಲ ನೆಟ್ಟಿದ್ದೀನಿ. ನಮ್ಮ ಕೃಷ್ಣನ ಕಥೆಯಲ್ಲಿ ಅದು ಮತ್ತೆ ಬದುಕುತ್ತು ಅಲ್ಲಿಗೆ ಸಾಯಿತು ಗೊತ್ತಿಲ್ಲ.
ಲಕ್ ದಾಸು ಲಕ್ ದಾಸು ಇದನ್ನ ಗುಡಿಸೋದು ಒಂದು ಕೆಲಸ. ಸಿಟ್ಔಟ್ ಅಲ್ಲಿ ನೀರು ಇಷ್ಟು ಇದು ಮಾಡಿದ್ರೆ ಜೋರು ಮಳೆ ಬರುವಾಗ ಒಳಗಡೆನೆ ಬರುತ್ತೆ ನೀರು. ಶ್ರೀ ಶ್ರೀ ಕೊಂಚ್ ಶ್ರೀ ಹೀಗೆ ಇವಾಗ ಸ್ವಲ್ಪ ಕೆಲಸ ಎಲ್ಲ ಇದೆ. ಇನ್ನು ಪಾತ್ರೆ ತೊಳಿಬೇಕು, ಟೀ ಮಾಡಿದ್ದು, ಹಾಗೆ ನೀರೆಲ್ಲ ಬಿಸಿ ಮಾಡಬೇಕು, ಹಾಗೆ ಹೀಗೆ ಅಂತ ಸ್ವಲ್ಪ ಕೆಲಸ ಇದೆ. ಹಾಗೆ ಬತ್ತಿ ಎಲ್ಲ ಮಾಡಿಟ್ಟಿದ್ದೀನಿ, ಅದಕ್ಕೆ ನೂಲು ಹಾಕಬೇಕು. ಬತ್ತಿಗೆ ನೂಲು ಹಾಕ್ತಾ ಹಾಕ್ತಾ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಂದಿದೆ ಇವ ಅಂತ ನಿಮಗೆ ಹೇಳ್ತೀನಿ. ಓಕೆನಾ? ಜಪ್ಪು 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 ತೀರ್ತಿ ಜಪ್ಪು ಬರ್ಚಿ ಬಿಡು ಇಂಚಿ ಬಿಡು ಕಡೆ ಖುಷಿ ಬಂತು ಇಂಚಿ ಬರ ಇಂಚಿ ಬರ ಬಿಡು ಮಾಡಿ ಕೈ ಕೈ ಕೃಷ್ಣ 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 ಹಂಚಿಡ್ದಲ್ಲ ತಿನ್ನಲು ತಿನ್ನಲು ಅದು ಅವನು ಬಿಟ್ಟಿಲ್ಲ ತಿನ್ನಿ. ಮಲ್ಲ ಕಟ್ಟಿಂದು ತಟ್ಟಿಂದು ನನ್ನ ಬಂಗಾರಿನ ಸರ ಈ ಪಾಬಿನ ಬಂಗಾರನ ಸರ ಏರು ತೂಪೇರು ತಿನ್ನಿ ಈ ತಿಂದು ಅದು ನಾನು ಗೊತ್ತಲ್ಲ ಒಂಜ್ 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 ಓ ಕೃಷ್ಣ ಅಮ್ಮ ಕೃಷ್ಣ ಬೆಚ್ಚದಿಂದ ಸೀದಾ ಹೋದ. ಓ ಕೃಷ್ಣ ಬಂದು ಮಲಗಿದ್ದವನು. ಚಪ್ಪಲ್ ಲೆಪ್ಪೆ ಎಂಕೋರ್ಲಾಂಟಿ ಎಂಕೋರ್ಲ ಎಂಕೋರ್ಲ ಲಾಲಿಬಾಬು ಒಂದು ನೆತ್ತಿ ಹಾ ಅವ್ರ ಮನೆ ನಾಯಿಗೆ ಹಾಕ್ಬೇಕಂತೆ. ನನಗೆ ಸೋಪು ಕೊಡ್ಬೇಕು ಒಬ್ಬೆ ರೆಸಿಪಿ ಮಾಡಿ ಕೊಲಸ್ಕೊಡ್ಕಾವಾ ಪ್ಲೀಸ್ ಬಾಬಾ ಪ್ಲೀಸ್ ಪ್ಲೀಸ್ ಕೃಷ್ಣಗೆ ಸೇಮ್ ಅಂತಂದು ಕೃಷ್ಣ ಅನ್ಪೈತೆ ಕೃಷ್ಣ ಕಡಿ ಆತ ಒಂದು ಇತ್ತನ ತಿನ್ನ ಲಾಲಿಪಾಪ್ ಇಚ್ಚಿ ಖಾಲಿ ಆತ ಲಾಲಿಪಾಪ್ ಇಚ್ಚಿ ಖಾಲಿ ಆತಂಡು ಇಚ್ಚಿ ಮಾರಾಯ ಹಾಯ್ ಮನ್ಪು ತೂಲ ಈ ಜನ ಇಚ್ಚಿ ಲಾಲಿಪಾಪು ಓ ರಾಮಕೃಷ್ಣ ನಾ ತೂಲ ಇಚ್ಚಿ ತೂಲ ಓದು ಲಾಲಿಪಾಪ್ ಓದು ನಾ ಇಲ್ಲ ಇದು ಚಕ್ಕುಲಿ ಇದು ಮಿಕ್ಸರ್ ಇದು ಗುಡ್ಡೆ ಓಡು ಇಚ್ಚಿ ಓ ಓ ಸೈಕಲ್ ಪೂರ ಅಟ್ಟಾಕ್ ಪಾಡ್ರ ಬಂದ್ರೆ ಗೊಪ್ಪಾಡ ಯಾ ಪಾಡುವತ್ತೆ ಬರ್ತದೆ ಅವತ್ತ ಅಟ್ಟಾಕ್ ಪಾಡ್ರ ಬಂದ್ರೆ ಯಾವ ಯಾವ ಅಂಚಲು ಒಣಸುಂಡದಾನೆ ಕೃಷ್ಣ ಚಕ್ಕುಲಿ ಸೋಕುಂಡಾ ಕೃಷ್ಣ ಚಕ್ಕುಲಿ ಸೋಕುಂಡಾ ಚಕ್ಕುಲಿ ಸೋಕುಂಡಾ ಚಕ್ಕುಲಿ ಸೋಕುಂಡಾ ಯಾರಿಗೊಂದ ಇದೀನಿ ಯಾರಿಗೊಂದು ಬೈದೀನಿ ಯಾರಿಗೊಂದ ಇದ್ದೀನಿ ಹಾ ಕೃಷ್ಣ ಯಾರಿಗೊಂದು ಬೈದೀನಿ ಯಾರು ಮಂತು ಮಾಮನ
ತಿಂದು ಬನ್ಪ ತಿನ್ನು ತಿಂದು ಬಲ್ಲೆ ಈ ಪದ್ಯ ಬಲ್ಲೆ ಅದಕ್ಕೆ ಇದು ಡ್ಯಾನ್ಸ್ ಬನ್ಪೆ ಪದ್ಯ ಪನ್ಪುಜಾರಾ ಪದ್ಯ ಪನ್ಪುಜಾರಾ ಇದು ಚಾಕ್ಲೇಟ್ ಬರ್ಚು ಅನ್ಪೆ ಬೇತೆ ಬನ್ನಿ ಡಿಜೆ ಸಾಂಗ್ ಗಜಮುಖಾನೆ ಪನ್ಲೆ ಬುಕ್ಕ ಕೊರ್ಪೆಲ್ಲ ಎಂಕೆ ಆನಸ್ ಉಂಡ ಎಂಕ ಕೊರಿ ಕಿಸೆಟ್ ಬಡ್ಡಿಯನ್ ಪನ್ನಡಿಗೆ ಟಾಸದ ಬೆಟ್ಟಿರು ಪನ್ನಡಿಗೆ ಕೃಷ್ಣ ಪಲ್ಲೆ ಟಾಸದ ಬೆಟ್ಟಿರು ಅಕ್ಲಿ ಕೇಂಜಿಗೆ ನನವರ ಪನ್ ಕೇಂಜಿಗೆ ಅಕ್ಲಿ ನನವರ ಪನ್ನ ಮಾತ್ರ ಕೇಂಜಿ ಪನ್ ಕೇಂಜಿಗೆ ಬೊರ್ರ ಕೃಷ್ಣ ಚಿಂಗಂಬರ್ಚಿ ಕೃಷ್ಣನ ಊಟ ಮಾಡ್ಸೋಕ್ಕೆ ನನಗೆ ಸಾಕಾಗುತ್ತೆ ದಿನ ಇದೇ ಒಂದು ಮತ್ತು ಅದು ಇದು ಅಂತ ಏನಾದರೂ ಮಾಡ್ಕೊಡ್ತೀನಿ ಒಂದೊಂದು ಹೊತ್ತು ಆದರೂ ಊಟ ಅದು ಸ್ವಲ್ಪ ಆದರೂ ಮಾಡಬೇಕಲ್ಲ ಅವ್ನು ಮಾಡೋದೇ ಇಲ್ಲ ಇತ್ತು ದಿನ ಸಂಜೆ ಇದೆ ಒಂದು ಗಂಟೆ ಬೇಕು ಅವನು ಊಟ ಮಾಡಿಸೋಕ್ಕೆ 1 ಗಂಟೆ ಬೇಕು ಅವನು ಊಟ ಮಾಡಿಸೋಕ್ಕೆ. ಹಾಗೆ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಕೆಲವರು ಕೇಳಿದ್ರು. 1,000 ಸಬ್ಸ್ಕ್ರೈಬ್ ಆದ ತಕ್ಷಣ ನಮಗೆ ಯೂಟ್ಯೂಬ್ ಸ್ಯಾಲ್ರಿ ಸಿಗಲ್ಲ. ಅದರಲ್ಲಿ 4,000 ವಾಚ್ ಟೈಮ್ ಅಂತಿದೆ, ಅಂದರೆ 1,000 ಸಬ್ಸ್ಕ್ರೈಬರ್ ಹಾಗೂ 4,000 ಗಂಟೆ ವಾಚ್ ಟೈಮ್ ಅಂತಿದೆ. ಅದಿಷ್ಟು ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸ್ ಓಪನ್ ಆಗುತ್ತೆ, ಅಂದರೆ ಸ್ಯಾಲರಿಗೆ ಅಂದರೆ ಅಪ್ಲೈ ಮಾಡಬೇಕು ನಾವು. ನಂದು ಇವಾಗ 1,000 ಸಬ್ಸ್ಕ್ರೈಬರ್ ಆಗಿದೆ ಅಷ್ಟೇ, ಬಟ್ ಇನ್ನೂ ವಾಚ್ ಟೈಮ್ ಇನ್ನೂ ಸ್ವಲ್ಪ ಆಗೋಗಿದೆ. ಅದು ವ್ಯೂಸ್ ಮೇಲೆ ಹೋಗುತ್ತೆ, ಎಷ್ಟು ಜನ ನೋಡ್ತಾರೆ ವಿಡಿಯೋ, ಹಾಗೆ ಅದರ ಟೈಮಿಂಗ್ಸ್ ಎಷ್ಟು ನೋಡ್ತಾರೆ ಅದರ ಮೇಲೆ ನಮಗೆ ಯೂಟ್ಯೂಬ್ ಸ್ಯಾಲ್ರಿ ಸಿಗುತ್ತೆ. ಇವಾಗ ನಂದು 4,000 ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸ್ ಓಪನ್ ಆಗುತ್ತೆ. ಅದು ಸ್ವಲ್ಪ ಸಮಯನೂ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವಾಗ ಅಪ್ಲೈ ಮಾಡಬೇಕು ಏನು ಅಂತ. ಹಾಗಾಗಿ ಇವಾಗೇನು ಸ್ಯಾಲ್ರಿ ಸಿಗ್ತಾ ಇಲ್ಲ ನನಗೆ. ವಾಚ್ ಟೈಮ್ ಆದಮೇಲೆ ಮಾನಿಟೈಸ್ ಓಪನ್ ಆಗ್ಬೋದು. ವೀಡಿಯೋಸ್ ಎಲ್ಲ ಆಗ್ತಾ ಇರಬೇಕು ಕಂಟಿನ್ಯೂ ಆಗಿ, ಅದರಲ್ಲೂ ವ್ಯೂಸ್ ಎಲ್ಲ ತುಂಬ ಬರಬೇಕು, ಆವಾಗ ಸ್ವಲ್ಪ ಸ್ಯಾಲ್ರಿ ಸಿಗುತ್ತೆ. ಹಾಗೆ ಇವತ್ತು ನಾನು ನೋಡಿ ಎಷ್ಟು ಬತ್ತಿ ಮಾಡಿದೆ, ಎಷ್ಟು 3 ಪ್ಯಾಕೆಟ್, ನನಗೆ 3 ಪ್ಯಾಕೆಟ್ ಅಂದರೆ 75 ರೂಪೀಸ್ ಅಷ್ಟು ಬತ್ತಿ ಆಯಿತು ಇವತ್ತು. ಇನ್ನು ಬತ್ತಿ ಎಲ್ಲ ಮಾಡಿ ಇನ್ನು ಕೃಷ್ಣನಿಗೆ ಮತ್ತೆ ಏನಾದರೂ ಮಾಡಿಕೊಡ್ಬೇಕು, ಇಲ್ಲಾಂದರೆ ಖಾಲಿ ಹೊಟ್ಟೆ ಆಗುತ್ತಲ್ಲ, ಏನಾದರೂ ಮಾಡಿಕೊಟ್ಟು ಅವನ್ನ ತಿನ್ನಿಸಿ ಮತ್ತು ಅದು ಇದು ಅಂತೆಲ್ಲ ಕೆಲಸ ಇರುತ್ತೆ ತುಂಬ. ಅದೆಲ್ಲ ಆಗಿ ನಾನು ಮಲಗೋ ಅಷ್ಟೊತ್ತಿಗೆ 11 ಗಂಟೆ ಎಲ್ಲ ಆಗುತ್ತೆ. ಮತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಇರುತ್ತಲ್ಲ, ಎಡಿಟಿಂಗ್ ಎಲ್ಲ ಮಾಡುವಾಗ ನಾನು ಒಂದ್ಸಲ 12 ಗಂಟೆ ಆದರೂ ಗೊತ್ತಾಗಲ್ಲ ಎಡಿಟಿಂಗ್ ಮಾಡಿ ಮಲಗುವಾಗ. ಅದೇ 12 ಗಂಟೆನೂ ಆಗುತ್ತೆ ಒಂದೊಂದು ಸಲ, ಹೇಳೋಕ್ಕಾಗಲ್ಲ ನಂದು. ಹಾಗೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಯಾವಾಗಲೂ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನ ಖುಷಿಯಾಗಿರ್ಕೊಳ್ಳಿ. ಜೈ ರಾಧೆ ಕೃಷ್ಣ.